ಲೋಕಸಭಾ ಚುನಾವಣೆ ಬಂದರೆ ಬಿಜೆಪಿಗೆ ರಾಮ ಮಂದಿರದ ನೆನಪಾಗ್ತದೆ. 4 ವರ್ಷದಲ್ಲಿ ರಾಮ ಮಂದಿರ ಜ್ಞಾಪಕಕ್ಕೆ ಬಂದಿಲ್ವಾ ಅಂತ ಸಚಿವ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಮಂದಿರ ಕಟ್ಟೋಕೆ ಮುಸಲ್ಮಾನರ ವಿರೋಧ ಇಲ್ಲ. ನಮಗೆ ಮಂದಿರನೂ ಆಗಬೇಕು, ಮಸೀದಿಯೂ ಆಗಬೇಕು. ಸರ್ವಧರ್ಮೀಯರ ಸಹೋದರರಂತೆ ಬಾಳುವ ಇನ್ನೊಂದು ದೇಶ ನೋಡಿಲ್ಲ. ಬಿಜೆಪಿ ಈ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ದೂರಿದ್ರು. ರೆಡ್ಡಿ ಯಡಿಯೂರಪ್ಪ ಭೇಟಿಯ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಚೆನ್ನಾಗಿದ್ದರೆ ಜೊತೆಗಿರ್ತಾರೆ, ಹೆಚ್ಚು ಕಡಿಮೆ ಆದ್ರೆ ಬಿಟ್ಟು ಬಿಡ್ತಾರೆ. ಕೆಟ್ಟ ಗಳಿಗೆ ಬಂದಾಗ ಹಿಂದೇಟು ಹೊಡೆಯುವುದು ಬಿಜೆಪಿಗೆ ಮಾಮೂಲು. ಜನಾರ್ದನ ರೆಡ್ಡಿ ಬಿಜೆಪಿ ಬಿಟ್ಟು ಹೋಗೋದಿಲ್ಲ. ರೆಡ್ಡಿ ಅವರು ಪಕ್ಷದ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ಅಂದ್ರೆ ಯೂಟರ್ನ್. ಬಿಜೆಪಿಯವರಿಗೆ ಇದು ಅಭ್ಯಾಸ ಆಗಿದೆ ಎಂದು ಹೇಳಿದ್ರು. ನಾವು ಯಾರು ಮುಸಲ್ಮಾನು ಮಂದಿರ ಕಟ್ಟಕ್ಕೆ ಯಾರು ವಿರೋಧ ಇಲ್ಲ. ನಮ್ಗೆ ಮಂದಿರೂ ಆಗಬೇಕು, ಮಸ್ಜಿದ್ದು ಆಗಬೇಕಂತ ಹೇಳಿ ನಮ್ಮಲ್ಲಿ ಬೇಕಾಗಿರೋದು ನೆಮ್ಮದಿ, ಶಾಂತಿ. ನಮ್ಮ ದೇಶ ಇತಿಹಾಸ ಇದೆ. ನಾನು ಭಾಳಷ್ಟು ಕಂಟ್ರಿಗೆ ಹೋಗಿದ್ದೀನಿ. ನನ್ನ ಅನಿಸಿಕೆ ನಾವು ಹಿಂದೂ, ಮುಸಲ್ಮಾನ, ಸಿಖ್, ಇಸಾಯಿ ಎಲ್ಲ ನೆಮ್ಮದಿಯಾಗಿ ಅಣ್ಣ ತಂದಿರಾಗಿ ಬರ್ತಾರೆ ಎಲ್ಲರೂ. ಅಂದರೆ ಅದು ನಮ್ಮ ಭಾರತೀಯ ದೇಶ. ಯಾವಾಗ ಕೆಟ್ಟಗಳಿಗೆ ಟೈಮ್ ಬರ್ತದೆ ಆವಾಗ ಬಿ ಜೆ ಪಿಯವರು ಹಿಂದೆ ಇಟ್ಟು ಹೊಡೆಯೋದು ಅವರು ಕಾಮನ್. ಅದು ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಜನಾರ್ದನ ರೆಡ್ಡಿ ಬಿ ಜೆ ಪಿಯಲ್ಲೇ ಇರೋದು. ಬಿ ಜೆ ಪಿಯಲ್ಲಿ ಅವ್ರ ಪಕ್ಷದ ಅಧ್ಯಕ್ಷಕ್ಕೆ ಭೇಟಿ ಮಾಡಿಲ್ಲ ಅಂದರೆ ನನ್ನ ಬಂದು ಭೇಟಿ ಮಾಡ್ತಾರೆ. ಈಗ ಅವ್ರ ಪಕ್ಷ ಅಧ್ಯಕ್ಷರು ಮನೆ ಯಡಿಯೂರಪ್ಪ ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ ಅಂದರೆ ಮತ್ತೆ ಯಾರು ಭೇಟಿ ಮಾಡ್ತಾರೆ? ಈಗ ಅದೇ ಬಿ ಜೆ ಪಿಯವರು ಯಾವಾಗಲೂ ಯೂಟರ್ನ್ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬಿ ಜೆ ಪಿಯವ್ರಿಗೆ ಚೆನ್ನಾಗಿದ್ರೆ ಮಾತ್ರ ಅವ್ರದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಬೇರೆಯವ್ರಿಗೆ ಏನೇ ಅಭ್ಯಾಸ ಮಾಡ್ಕೊಂಡವರು ಏನೂ ಮಾಡೋಕ್ಕಾಗಲ್ಲ. ಅದು ಬಿ ಜೆ ಪಿಯವ್ರನ್ನ ಖಂಡಿತ ಏನೇನು ಆಗಲ್ಲ. ಈ ಸರ್ಕಾರ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು 5 ವರ್ಷ ಕಾಂಗ್ರೆಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರ್ತದೆ. ಆಮೇಲೆ 5 ವರ್ಷನೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. 5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಯಾರವ್ರು ತಿಪ್ಪಳ್ಕ ಏನಾದರೂ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕನಸು ನೋಡ್ದವ್ರಪ್ಪ ಯಡಿಯೂರಪ್ಪ ಅವರು.